ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಿಂದ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರು ಇವತ್ತು ನಮಗೆ ಮೇಲ್ಭಾಗದ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ಸೋಂಕುಗಳು, ಜೊತೆಗೆ ಅದನ್ನ ಯಾವ ರೀತಿಯಾಗಿ ಹೋಮಿಯೋಪತಿಕಲ್ಲಿ ನಾವು ಕಂಟ್ರೋಲ್ ಮಾಡಬಹುದು, ಅದಕ್ಕೆ ಯಾವ ರೀತಿಯಾದ ಮದ್ದುಗಳಿದೆ, ಇದನ್ನೆಲ್ಲ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ದೇರಳಕಟ್ಟೆಯ ಫಾದರ್ ಮುಲ್ಲಾರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಜಾಲಿ ಡಿಮೆಲ್ಲೋ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ, ಅದು ಮೇಲ್ಭಾಗದ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ಒಂದು ಸೋಂಕುಗಳ ಬಗ್ಗೆ ನಾವಿವತ್ತು ಮಾತನಾಡಲಿಕ್ಕಿದ್ದೇವೆ. ಮೊದಲಿಗೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈ ಒಂದು ಶ್ವಾಸಕೋಶದ ಸಮಸ್ಯೆಗಳು ಕಂಡು ಬರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಹೇಳ್ತೀರಾ ಅನ್ನುವಂಥದ್ದು? ಆಧುನೀಕರಣ ಹೊಂದುವ ದೇಶಗಳಲ್ಲಿ ಹಾಗೂ ಅಭಿವೃದ್ಧಿ ಹೊಂದುವ ದೇಶಗಳಲ್ಲಿ ಬಹಳಷ್ಟು ಮಕ್ಕಳಲ್ಲಿ ಶ್ವಾಸನಾಳಕ್ಕೆ ಸಂಬಂಧಪಟ್ಟ ರೋಗಗಳು ನಾವು ದಿನೇ ದಿನೇ ಹೆಚ್ಚುತ್ತಾ ಇರುವುದನ್ನು ಕಾಣುತ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಪರಿಸರದ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ. ಮತ್ತು ಮಕ್ಕಳಲ್ಲಿ ನಾವು ಅನಾರೋಗ್ಯವನ್ನು ಉಂಟು ಮಾಡುವ ವಿವಿಧ ಕಾರಣಗಳನ್ನು ನೋಡಲಿಕ್ಕೆ ಹೋದರೆ, ಅಂದರೆ ಉದಾಹರಣೆಗೆ ವಾಂತಿಭೇದಿ, ಹುಳುಗಳ ಬಾಧೆ, ಪೌಷ್ಟಿಕಾಂಶದ ಕೊರತೆ ಮತ್ತು ಚರ್ಮರೋಗ, ಇವನ್ನೆಲ್ಲ ಹೋಲಿಕೆ ಮಾಡಿದರೆ ಕನಿಷ್ಠ 25% ಮಕ್ಕಳಲ್ಲಿ ಶ್ವಾಸನಾಳದ ಸಮಸ್ಯೆಗಳು ಮಕ್ಕಳಲ್ಲಿ ಅನಾರೋಗ್ಯವನ್ನು ಉಂಟು ಮಾಡುತ್ತವೆ. ಓಕೆ, ಇನ್ನು ಕೇಳೋದಾದ್ರೆ ಮೇಲ್ಭಾಗದ ಶ್ವಾಸನಾಳಗಳಲ್ಲಿ ಯಾವೆಲ್ಲ ರೀತಿಯ ಸೋಂಕುಗಳನ್ನು ನಾವು ಕಾಣಬಹುದು ಅಂತ? ಶ್ವಾಸನಾಳದ ಸೋಂಕುಗಳನ್ನು ನಾವು ಮೇಲ್ಭಾಗದ ಶ್ವಾಸೇಂದ್ರಿಯ ಭಾಗಗಳ ಸೋಂಕುಗಳು ಹಾಗೂ ಕೆಳಭಾಗದ ಶ್ವಾಸೇಂದ್ರಿಯ ಪ್ರದೇಶಗಳ ಸೋಂಕುಗಳಂತ ಹೀಗೆ ವರ್ಗಿಸಬಹುದು. ಮೇಲ್ಭಾಗದ ಶ್ವಾಸೇಂದ್ರಿಯ ಭಾಗಗಳೆಂದರೆ ಮೂಗಿನ ಕುಳಿ, ಇದಕ್ಕೆ ನಾವು ನೇಸಲ್ ಕ್ಯಾವಿಟಿ ಎನ್ನುತ್ತೇವೆ, ಮತ್ತು ಗಂಟಲು ಕುಳಿ, ಇದಕ್ಕೆ ನಾವು ಫ್ಯಾರಿಂಗ್ಸ್ ಎನ್ನುತ್ತೇವೆ, ಮತ್ತು ಧ್ವನಿಪಟ್ಟಿ, ಇದಕ್ಕೆ ನಾವು ಲ್ಯಾರಿಂಗ್ಸ್ ಎನ್ನುತ್ತೇವೆ. ಮತ್ತು ಕೆಳಭಾಗದ ಶ್ವಾಸೇಂದ್ರಿಯ ಪ್ರದೇಶಗಳೆಂದರೆ ಶ್ವಾಸನಾಳ, ಟ್ರೆಕಿಯಾ ಮತ್ತು ಬ್ರಾಂಕಸ್, ಹಾಗೂ ಶ್ವಾಸಕೋಶ, ಲಂಗ್ಸ್ ಎನ್ನುತ್ತೇವೆ. ಈಗ ಮೇಲ್ಭಾಗದ ಶ್ವಾಸೇಂದ್ರಿಯ ಭಾಗಗಳ ಸೋಂಕುಗಳು ನಾವು ಜಾಸ್ತಿಯಾಗಿ ಹೊರರೋಗಿ ವಿಭಾಗದಲ್ಲಿ ಕಾಣುವುದಾದರೆ ಇದು ಸಾಮಾನ್ಯವಾದ ಶೀತ, ಇದಕ್ಕೆ ನಾವು ಕಾಮನ್ ಕೋಲ್ಡ್ ಹೇಳುತ್ತೇವೆ, ಮತ್ತು ಗಂಟಲು ಕುಳಿಯ ಉರಿಯೂತ, ಇದಕ್ಕೆ ಫ್ಯಾರಿಂಜೈಟಿಸ್, ಮತ್ತು ಧ್ವನಿಪಟ್ಟಿಯ ಉರಿಯೂತ, ಲ್ಯಾರಿಂಜೈಟಿಸ್ ಹಾಗೂ ಅಲರ್ಜಿಕ್ ರೈನೈಟಿಸ್, ಇವೆಲ್ಲ ಸಾಮಾನ್ಯವಾಗಿ ಕಾಣಬರುವುದು. ಓಕೆ, ನೀವು ಹೇಳಿದ್ರಿ ಫ್ಯಾರಿಂಜೈಟಿಸ್, ಲ್ಯಾರಿಂಜೈಟಿಸ್, ಅದೆಲ್ಲ ಬಗ್ಗೆ ನಾವು ಮಾತಾಡೋಣ. ಈಗ ಮೊದಲನೇದಾಗಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಎಲ್ರಿಗೂ ಇರುತ್ತೆ ಇದು ಶೀತ, ಕಾಮನ್ ಕೋಲ್ಡ್. ಇದರ ಒಂದು ಲಕ್ಷಣಗಳ ಜೊತೆಗೆ ಯಾವ ಕಾರಣದಿಂದಾಗಿ ಇದು ಬರುತ್ತೆ ಅಂತ? ಕಾಮನ್ ಕೋಲ್ಡ್ ಮಕ್ಕಳಲ್ಲಿ ಸರಿಸಮಾನವಾಗಿ ಯಾವಾಗಲೂ ಕಾಣಬರುವುದು. ಇದಕ್ಕೆ ಮುಖ್ಯ ಕಾರಣವೆಂದರೆ ರೈನೋ ವೈರಸ್, ಇದಕ್ಕೆ ಕಾರಣ. ಮತ್ತು ಇದು ಗಾಳಿಯಿಂದ ಹರಡುತ್ತದೆ ಹಾಗೂ ಸೋಂಕಿತ ವ್ಯಕ್ತಿಯೊಂದಿಗೆ ನೇರ ಸಂಪರ್ಕವಿರುವುದರಿಂದ ಇದು ಹರಡಲು ಸಂಭಾವನೆ ಜಾಸ್ತಿ ಇರುತ್ತದೆ. ಮತ್ತು ಮಕ್ಕಳಲ್ಲಿ, ಅಂದರೆ 6 ವರ್ಷಕ್ಕಿಂತ ಕಮ್ಮಿಯಾದ ಚಿಕ್ಕ ಮಕ್ಕಳಲ್ಲಿ ರೋಗ ಪ್ರತಿರೋಧ ಶಕ್ತಿ, ಅಂದರೆ ನಾವು ಹೇಳ್ತೇವೆ ಇಮ್ಯುನಿಟಿ ಪವರ್, ಅದು ಬಹಳ ಕಮ್ಮಿಯಾಗಿರುತ್ತದೆ. ಈ ಮಕ್ಕಳಲ್ಲಿ ವರ್ಷಕ್ಕೆ ಸುಮಾರು 6ರಿಂದ 8 ಬಾರಿ ಸಾಮಾನ್ಯ ಶೀತವು ಕಾಣಬರಬಹುದು. ಮತ್ತು ಮಕ್ಕಳು 6 ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ ಇದು ಸಾಮಾನ್ಯ ಶೀತ ವರ್ಷಕ್ಕೆ 1-2 ಬಾರಿ ಮಾತ್ರ ಕಾಣುತ್ತದೆ. ಕಾಮನ್ ಕೋಲ್ಡ್ ಈಗ ಸಾಮಾನ್ಯವಾಗಿ ಇರುತ್ತೆ, ಎಲ್ರಿಗೂ, ಮಕ್ಕಳಿಗೂ ಇರುತ್ತೆ, ದೊಡ್ಡವ್ರಿಗೂ ಇರುತ್ತೆ. ಬಟ್ ಕೋಲ್ಡ್ ಬಂದಾಗ ಯಾರು ಹಾಸ್ಪಿಟಲ್ಗೆ ಹೋಗೋದು ತುಂಬಾ ಕಡಿಮೆ. ಮನೆಯಲ್ಲಿ ಯಾವ ರೀತಿಯಾಗಿ ಇದಕ್ಕೊಂದು ಮದ್ದುಗಳನ್ನ ಮಾಡ್ಬೋದು ಅಂತ? ಇದು ಶೀತಗಳ ಒಂದು, ನಾನು ಜಸ್ಟ್ ಅದರ ಲಕ್ಷಣಗಳನ್ನು ಹೇಳುತ್ತೇನೆ, ಅದೆಲ್ಲ ನಿಮಗೆ ತಿಳಿತಿದೆ. ಅದರಲ್ಲಿ ಸ್ರವಿಸುವ ಮೂಗು, ನೀರುರಿಯುವ ಕಣ್ಣುಗಳು, ಮತ್ತು ಎಡೆಬಿಡದ ಸೀನು, ಮಗುವಿಗೆ ತಲೆನೋವು, ಜ್ವರ, ಮತ್ತು ವಿಪರೀತವಾದ ಆಯಾಸ, ಇದೆಲ್ಲ ಲಕ್ಷಣಗಳು ಕಾಣಬಹುದು. ಇದೆಲ್ಲ ಲಕ್ಷಣಗಳ ಹೊಂದಿರುವ ಮಗುವಿಗೆ ನಾವು ಮನೆಯಲ್ಲೇ ಸಾಕಷ್ಟು ದ್ರವಣಗಳನ್ನು ನೀಡಿ, ಇಲೆಕ್ಟ್ರೋಲೈಟ್ ದ್ರವಣ ಹಾಗೂ ಬೆಚ್ಚಗಿನ ನೀರು, ಸೇಬು ರಸ,
ಇದನ್ನೆಲ್ಲ ನೀಡಿ ಮಗುವಿಗೆ ನಿರ್ಜಲೀಕರಣ ಆಗದಂತೆ ತಡೆಗಟ್ಟುದು, ಅಂದರೆ ಡಿಹೈಡ್ರೇಷನ್ ಆಗದಂತೆ ತಡೆಗಟ್ಟುದು. ಮತ್ತು ಕೆಲವು ಮಕ್ಕಳಲ್ಲಿ ಈ ಸಾಮಾನ್ಯ ಶೀತವಾದಾಗ ಮೂಗು ಕಟ್ಟುವುದು, ಮೂಗಿನಿಂದ ಉಸಿರಾಡಲು ಸಮಸ್ಯೆ ಆಗುವುದು, ಇವೆಲ್ಲ ಸಮಸ್ಯೆಗಳು ಇರುವಲ್ಲಿ ಈ ಮಕ್ಕಳಿಗೆ ತಂದೆ ತಾಯಿಗಳು ನೇಸಲ್ ಸಲೈನ್ ಡ್ರಾಪ್ಸನ್ನು ಬಳಸಿ ಇವರಿಗೆ ಉಸಿರಾಡಲು, ಮೂಗಿನಿಂದ ಉಸಿರಾಡಲು ಅದು ಸಹಾಯಕಾರಿಯಾಗುತ್ತದೆ. ಓಕೆ, ಇನ್ನೊಂದು ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅಲರ್ಜಿಕ್ ರೈನೈಟಿಸ್ ಅಂತ ನೀವು ಹೇಳಿದ್ರಿ, ಅದು ಏನು ಅಂತ? ಅಲರ್ಜಿಕ್ ರೈನೈಟಿಸ್ ಅಂದ್ರೆ ಅಲರ್ಜಿಕ್ ರೈನೈಟಿಸ್ ಅಂದರೆ ಕೆಲವು ಹೈಪರ್ ಸೆನ್ಸಿಟಿವ್ ಮಕ್ಕಳಲ್ಲಿ, ಅಂದರೆ ಕೆಲವು ಮಕ್ಕಳಲ್ಲಿ ದೇಹದ ಅತಿ ಸೂಕ್ಷ್ಮತೆವಿರುತ್ತದೆ. ಇಂತಹ ಮಕ್ಕಳಲ್ಲಿ ಗಾಳಿಯಲ್ಲಿ ಇರುವ ಅಲರ್ಜನ್ಗಳು ಇದಕ್ಕೆ ಅವರು ಸಂಪರ್ಕಿಸಿದಾಗ ದೇಹದಲ್ಲಿ ಹಿಸ್ಟಮಿನ್ ಎಂಬ ದ್ರವಣ ಬಿಡುಗಡೆ ಆಗುತ್ತದೆ. ಇದು ಹಿಸ್ಟಮಿನ್ ದೇಹದ ಬಿಳಿ ರಕ್ತ ಕಣಗಳಿಂದ, ಅಂದರೆ ಬೇಸೋಫಿಲ್ಸ್ ಹಾಗೂ ದೇಹದಲ್ಲಿರುವ ಮಾಸ್ಟ್ ಸೆಲ್ಸ್ ಇದರಿಂದ ಬಿಡುಗಡೆ ಆಗುತ್ತದೆ. ಮತ್ತು ಇದು ಹಿಸ್ಟಮಿನ್ ಕಣ್ಣು, ಮೂಗು, ಗಂಟಲು ಇದರ ಪದರಗಳಲ್ಲಿ ವಿಶಿಷ್ಟವಾದ ಒಂದು ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ. ಮತ್ತು ಇದು ಅಲರ್ಜಿಕ್ ರೈನೈಟಿಸ್ ಚಿಕ್ಕ ಮಕ್ಕಳಲ್ಲಿ ವರ್ಷ ಪೂರ್ತಿ ಇರುವ ಸಂಭಾವನೆ ಇರುತ್ತದೆ. ಮತ್ತು ಇದರ ಲಕ್ಷಣಗಳು ಏನೆಂದರೆ, ಒಂದು ಎಡೆಬಿಡದ ಸೀನು ಇರ್ತದೆ, ಮತ್ತು ಶ್ರವಿಸುವ ಮೂಗು, ಮತ್ತು ನೀರುರಿಯುವ ಕಣ್ಣುಗಳು, ಕಣ್ಣು ಕೆಂಪಾಗುವುದು, ಮೂಗು, ಕಣ್ಣು, ಗಂಟಲು, ಕಿವಿ ಇದರಲ್ಲಿ ವಿಪರೀತ ತುರಿಕೆ, ಇದೆಲ್ಲ ಲಕ್ಷಣಗಳು ಕಂಡುಬರಬಹುದು. ಓಕೆ, ಇನ್ನು ಇದು ಅಲರ್ಜಿಕ್ ರೈನೈಟಿಸ್ ಅನ್ನುವಂಥದ್ದು ಮಕ್ಕಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತಾ ಅಥವಾ ದೊಡ್ಡವರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತಾ? ಇದು ದೊಡ್ಡವರಲ್ಲಿ ಕೂಡ ಕಾಣಿಸ್ತದೆ. ಮತ್ತೆ ಇದಕ್ಕೆ ಇದು ಮತ್ತೆ ವಂಶ ಪಾರಂಪರ್ಯ ಎಂದು ಕೂಡ ಇರ್ತದೆ. ಅಲರ್ಜಿಕ್ ರೈನೈಟಿಸ್ ಮಗುವಿನ ನೋಡಿದ್ರೆ ತಂದೆ ತಾಯಿಗೆ ಅಲರ್ಜಿಕ್ ರೈನೈಟಿಸ್ ಇರಬಹುದು, ಇಲ್ಲದ್ರೆ ಅವರ ಅಣ್ಣ ತಮ್ಮಂದರಿಗೆ, ಇಲ್ಲದ್ರೆ ಕುಟುಂಬದಲ್ಲಿ ರಕ್ತ ಸಂಬಂಧಿಕರಿಗೆ ಅಲರ್ಜಿಕ್ ರೈನೈಟಿಸ್ ನ ಸಮಸ್ಯೆ ಇರಬಹುದು. ಇದನ್ನು ನಾವು ಚಿಕಿತ್ಸೆ ಕೊಡದಿದ್ದರೆ ಇದು ಮತ್ತೆ ದೊಡ್ಡವರಲ್ಲಿ ಕೂಡ ಇದು ಕಾಣಬರುತ್ತದೆ. ಓಕೆ, ನೀವು ಹೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಅಲರ್ಜನ್ಸ್ಗಳು ಕಾರಣ ಅಂತ. ಯಾವೆಲ್ಲ ಅಲರ್ಜನ್ಸ್ಗಳು ಅಂತ? ಇದಕ್ಕೆ ಪ್ರಮುಖವಾಗಿ ನಾವು ಪರಾಗ ಹೇಳ್ತೇವೆ. ಪರಾಗ ಅಂದರೆ ಪೋಲನ್. ಈ ಪೋಲನ್ ಮರಗಳಲ್ಲಿರುತ್ತದೆ, ಹುಲ್ಲು ಹಾಗೂ ಕುಳಿಗಳು ಅಂದರೆ ವೀಡ್ಸ್ ಅಲ್ಲಿ ಇರುತ್ತದೆ. ಮತ್ತೆ ಹಚ್ಚು, ಮೋಲ್ಡ್ಸ್ ಹೇಳ್ತೇವೆ, ಅದರಲ್ಲಿ ಇರುವುದು ಸಂಭಾವನೆ ಇರ್ತದೆ. ಮತ್ತೆ ಆನಿಮಲ್ ಡ್ಯಾಂಡರ್, ಪ್ರಾಣಿಗಳ ರೋಮ, ಮತ್ತು ನಾವು ನೋಡ್ಲಿಕ್ಕೆ ಹೋದ್ರೆ ತಂಬಾಕು ಹೊಗೆ, ಮತ್ತು ಮನೆಯಲ್ಲಿ ಮಸ್ಕಿಟೋ ಕಾಯಿಲ್ಸ್ ನಾವು ಉಪಯೋಗಿಸ್ತೇವೆ, ಅದರ ಹೊಗೆಯಿಂದ ಕೂಡ ಈ ಅಲರ್ಜನ್ಗಳು ಉತ್ಪನ್ನ ಆಗುತ್ತವೆ. ಓಕೆ, ಇದರಲ್ಲಿ ಯಾವ ರೀತಿಯಾದ ಸಿಂಪ್ಟಮ್ಸ್ ಬಗ್ಗೆ ನೀವು ಹೇಳೋದಾದ್ರೆ? ಅಲರ್ಜಿಕ್ ರೈನೈಟಿಸ್ ಅದೇ ಎಡೆಬಿಡದ ಸೀನು, ಮತ್ತೆ ಮೂಗು, ಮೂಗಿಂದ ತುರಿಕೆ, ಮತ್ತೆ ಕಣ್ಣು, ಗಂಟಲು ಅದೆಲ್ಲ ತುರಿಸುವುದು, ಹಾಗೂ ಕಣ್ಣು ಕೆಂಪಾಗುವುದು, ಮತ್ತೆ ಮೂಗಿನಲ್ಲಿ ಮೂಗು ಕಟ್ಟುವುದು, ಸ್ಟಫಿನೆಸ್ ಅಂದ್ರೆ ಕಂಜೆಷನ್ ಹೇಳ್ತೇವೆ, ನೇಸಲ್, ಅದೆಲ್ಲ ಇದರ ಸಾಮಾನ್ಯ ಲಕ್ಷಣಗಳು. ಓಕೆ, ಇದನ್ನ ಯಾವ ರೀತಿಯಾಗಿ ಇನ್ನು ಪ್ರಿವೆಂಟ್ ಮಾಡಬಹುದು ಬರದೇ ಇರೋದಕ್ಕೆ? ಇದು ಒಂದು ಒಳ್ಳೆಯ ಪ್ರಶ್ನೆ. ನಾವೇನ್ ಪ್ರಥಮವಾಗಿ ನಾವೇನ್ ಮಾಡಬೇಕಂದ್ರೆ, ಫಸ್ಟ್ ಅಲರ್ಜಿಗೆ ಕಾರಣ ಮಾಡುವ ಅಲರ್ಜನ್ ಅನ್ನು ಪತ್ತೆ ಹಚ್ಚುವುದು. ಇದು ಪತ್ತೆ ಹಚ್ಚಲು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಇದೆ. ಇದರಲ್ಲಿ ಪ್ರತ್ಯೇಕವಾದ ಅಲರ್ಜನ್ ಅನ್ನು ನಾವು ಪತ್ತೆ ಹಚ್ಚಿ ಇದರ ಸಂಪರ್ಕವನ್ನು ತಡೆಗಟ್ಟಬಹುದು. ಹೀಗೆ ಅಲರ್ಜಿಕ್ ರೈನೈಟಿಸ್ ಇದು ನಿವಾರಿಸುವುದಲ್ಲಿ ಬಹು ಉಪಯೋಗವಾಗಿ ಇರುತ್ತದೆ. ಓಕೆ, ಅಲರ್ಜಿಕ್ ರೈನೈಟಿಸ್ ಅನ್ನುವಂಥದ್ದು ಮಕ್ಕಳಲ್ಲೂ ಕಾಣುತ್ತೆ, ದೊಡ್ಡವರಲ್ಲೂ ಕೂಡ ಕಾಣುವಂತ ಇದಿರುತ್ತೆ. ಇನ್ನು ಹೇಳುವುದಾದ್ರೆ ಫ್ಯಾರಿಂಜೈಟಿಸ್ ನೀವು ಹೇಳಿದ್ರಿ, ಅದು ಒಂದು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ಯಾರಿಂಜೈಟಿಸ್ ಅಂದ್ರೆ ಏನು ಅಂತ? ಫ್ಯಾರಿಂಜೈಟಿಸ್ ಎಂದರೆ ಗಂಟಲು ಕುಳಿಯ ಉರಿಯೂತ, ಅಂದ್ರೆ ನಾವು ಕಾಮನ್ ಆಗಿ ಇದಕ್ಕೆ ಸೋರ್ ಥ್ರೋಟ್ ಎನ್ನುತ್ತೇವೆ. ಇದರಲ್ಲಿ ಹೆಚ್ಚಾಗಿ ಇದಕ್ಕೆ ಕೂಡ ವೈರಸ್ ಕಾರಣ ಮತ್ತು ಕೆಲವು ವಿರಳವಾದ ಸಂದರ್ಭದಲ್ಲಿ ಗ್ರೂಪ್ ಎ ಸ್ಟ್ರೆಪ್ಟೋಕಾಕಸ್ ಎನ್ನುವ ಬ್ಯಾಕ್ಟೀರಿಯಾ ಕೂಡ ಇದಕ್ಕೆ ಕಾರಣ. ಓಕೆ, ಇದು ವೈರಸ್ ಇಂದ ಬರುವಂತ ವೈರಸ್, ಇಲ್ಲದ್ರೆ ಬಹು ವಿರಳವಾದ ಕಾರಣಗಳಲ್ಲಿ ಬ್ಯಾಕ್ಟೀರಿಯಾದಿಂದ. ಓಕೆ, ಇದರಲ್ಲಿ ಯಾವ ರೀತಿಯಾದ ಒಂದು ಸಿಂಪ್ಟಮ್ಸ್ ಕಾಣಿಸುತ್ತೆ? ಫ್ಯಾರಿಂಜೈಟಿಸ್ ನಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಮಗೆ ಗಂಟಲು ನೋವು, ವಿಪರೀತ ಗಂಟಲು ನೋವು ಹಾಗೂ ಗಂಟಲು ಕೆರೆತ, ಮತ್ತೆ ಮಗುವಿಗೆ ನುಂಗಲು ಸಮಸ್ಯೆವಾಗುವುದು, ನುಂಗುವಾಗ ವಿಪರೀತ ಗಂಟಲು ನೋವು ಕಾಣಬರುವುದು, ಮತ್ತೆ ಒಣ ಕೆಮ್ಮು, ಒಣ ಗಂಟಲು, ಇವೆಲ್ಲ ಇದರ ಲಕ್ಷಣಗಳು. ಮತ್ತೆ ಇದರ ಜೊತೆಗೆ ಚಳಿ ಜ್ವರ, ಆಯಾಸ, ಮೈಕೈ ನೋವು ಇದೆಲ್ಲ ಕಾಣಬರುವುದು. ಓಕೆ, ಇದಕ್ಕೆ ಮನೆ ಮದ್ದು ಅಂತ ಇದೆಯಾ? ಅದರ ಬಗ್ಗೆ ಏನು ಹೇಳ್ತೀರಾ ಅಂತ? ಫ್ಯಾರಿಂಜೈಟಿಸ್ಗೆ ಹೌದು, ಮನೆಯಲ್ಲಿ ನಾವು ಏನು ಮಾಡತಕ್ಕದಂದ್ರೆ ಮಗುವಿಗೆ ಬೆಚ್ಚಗಿನ ನೀರಿನಲ್ಲಿ ಉಪ್ಪು ಹಾಕಿ ಗಾರ್ಗಲ್ ಮಾಡಲಿಕ್ಕೆ ಕೊಡಿರೋದು. ನಾವು ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಅಂತ ಹೇಳ್ತೇವೆ ಇದಕ್ಕೆ.
ಇದಕ್ಕೆ 1 ಗ್ಲಾಸ್ ನೀರಿಗೆ ಸರಿಸಮಾನ 1 ಚಮಚದಷ್ಟು ಉಪ್ಪನ್ನು ಹಾಕಿ ಮಗುವಿಗೆ ಗಾರ್ಗಲ್ ಮಾಡಲು ಕೊಡುವುದು. ಅದು ಒಂದು ಮತ್ತೆ ಮಗುವಿಗೆ ನಿರ್ಜಲೀಕರಣವನ್ನು ತಡೆಗಟ್ಟಲು ಅಂದರೆ ಡಿಹೈಡ್ರೇಷನ್ ಅನ್ನು ತಡೆಗಟ್ಟಲು ಅವರಿಗೆ ಬಿಸಿಯಾದ ಪಾನೀಯಗಳು, ಸೂಪ್ ಇದನ್ನೆಲ್ಲ ಕೊಟ್ಟು ಅವರಿಗೆ ಡಿಹೈಡ್ರೇಷನ್ ಆಗದಂತೆ ತಡೆಯುವುದು. ಓಕೆ, ಈಗ ಬಿಸಿ ನೀರು ಅನ್ನುವಂಥದ್ದು ಎಲ್ಲದಕ್ಕೂ ಒಂದು ಮದ್ದು ಅಂತ ಹೇಳ್ಬೋದಲ್ವಾ? ಬಿಸಿ ಬಿಸಿ ನೀರು ಕುಡಿಬೇಕು ಎಲ್ಲರೂ ಕೂಡ. ಇನ್ನು ಇದರ ಒಂದು ಸಿಂಪ್ಟಮ್ಸ್ ಸೋರ್ ಥ್ರೋಟ್ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇರುತ್ತೆ ಅಂತ? ಅದೇ ಗಂಟಲು ನೋವಿರುತ್ತದೆ, ಮತ್ತೆ ಗಂಟಲಿನ ಒರಟುತನ ಇರಬಹುದು, ಮತ್ತೆ ಗಂಟಲಲ್ಲಿ ಕೆರೆತ ಹೇಳ್ತೇವೆ ನಾವು, ಗಂಟಲು ಕೆರೆತ, ಇರಿಟೇಷನ್, ಥ್ರೋಟ್ ಇರಿಟೇಷನ್, ಮತ್ತೆ ನುಂಗಲು ಸಮಸ್ಯೆ, ನುಂಗುವಾಗ ವಿಪರೀತ ನೋವಿರಬಹುದು ಮಗುವಿಗೆ. ಇದೆಲ್ಲ ಇದರ ಲಕ್ಷಣಗಳು. ಲ್ಯಾರಿಂಜೈಟಿಸ್ ಅಂದ್ರೆ ಏನು ಅಂತ? ಲ್ಯಾರಿಂಜೈಟಿಸ್ ಎಂದರೆ ಧ್ವನಿಪಟ್ಟಿಯ ಉರಿಯೂತ. ಇದಕ್ಕೆ ಕಾರಣವೆಂದರೆ ವೈರಸ್, ಮುಖ್ಯವಾಗಿ ಇದಕ್ಕೆ ವೈರಸ್ ಕಾರಣ, ಮತ್ತು ಧ್ವನಿಯನ್ನು ಬಳಸುವುದರಿಂದ ಇದಕ್ಕೆ ಲ್ಯಾರಿಂಜೈಟಿಸ್ಗೆ ಇದು ಕೂಡ ಕಾರಣವಾಗುತ್ತದೆ. ಮಕ್ಕಳಲ್ಲಿ ನಾವು ನೋಡ್ತೇವೆ, ಕೆಲವೊಮ್ಮೆ ಅವರಿಗೆ ಕಿರುಚುವ ಅಭ್ಯಾಸ ಇರ್ತದೆ, ಅತಿಯಾಗಿ ಕಿರುಚುವುದು, ಗಟ್ಟಿಯ ಸ್ವರದಲ್ಲಿ ಮಾತಾಡೋದು, ಇದನ್ನೆಲ್ಲ ಮಾಡಿದ್ರಿಂದ ಲ್ಯಾರಿಂಜೈಟಿಸ್ ಆಗುವ ಸಂಭಾವನೆ ಜಾಸ್ತಿ ಇರುತ್ತದೆ. ಈಗ ಕೇಳುದಾದ್ರೆ ತುಂಬಾ ಜನ, ಈಗ ಟೀಚರ್ಸ್ ಎಲ್ಲ ತಗೊಳ್ಳೋದಾದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತಿರ್ತಾರೆ. ಈಗ ಕೆಲವೊಂದು ಫೀಲ್ಡ್ ಇರುತ್ತೆ, ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರಬೇಕು. ಆ ಸಂದರ್ಭಗಳಲ್ಲಿ ಈ ಲ್ಯಾರಿಂಜೈಟಿಸ್ ಬರುವ ಸಾಧ್ಯತೆಗಳಿರುತ್ತೆ, ಅಂದ್ರೆ ದೊಡ್ಡವರಿಗೆ ಅಂತ. ಹೌದು, ಇದರಲ್ಲಿ ಲ್ಯಾರಿಂಜೈಟಿಸ್ ಬರುವ ಜಾಸ್ತಿ ಸಂಭಾವನೆ ಇರುತ್ತದೆ. ಮತ್ತೆ ಇದರಲ್ಲಿ ಲ್ಯಾರಿಂಜೈಟಿಸ್ ಜಾಸ್ತಿ ಆಗಿ ಕೂಡ ಮತ್ತೆ ಲ್ಯಾರಿಂಜಲ್ ನೋಡ್ಯೂಲ್ಸ್ ಕೂಡ ಆಗುವ ಚಾನ್ಸಸ್ ಇರುತ್ತದೆ. ಓಕೆ, ಇದಕ್ಕೆ ಒಂದು ಪರಿಹಾರ ಅಂತ ಏನಾದ್ರು ಇದೆಯಾ? ಅಂದ್ರೆ ಟೀಚರ್ಸ್ ಅಥವಾ ದೊಡ್ಡವರು ಯಾರಿಗೆ ಈ ರೀತಿ ಸಮಸ್ಯೆ ಬರುತ್ತೆ ಅದ್ರ ಬಗ್ಗೆ ಹೇಳೋದು. ಲ್ಯಾರಿಂಜೈಟಿಸ್ ಅಲ್ಲಿ ಪ್ರಮುಖವಾಗಿ ವೈದ್ಯರು ಏನಾದ್ರೆ ಸಲಹೆ ಕೊಡುವುದಂದ್ರೆ ವಾಯ್ಸ್ ರೆಸ್ಟ್, ಧ್ವನಿಗೆ ವಿಶ್ರಾಮವಾಗಿ ಕೊಡುವುದು ಅತಿ ಉತ್ತಮ. ಆದರೆ ನಮಗೆ ಕೆಲವೊಮ್ಮೆ ಅದು ಮಾಡ್ಲಿಕ್ಕೆ ಬಾರಿ ಕಷ್ಟವಾಗ್ತದೆ. ಅದೇ ಗೊತ್ತುಂಟು. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಆದಷ್ಟ ಲಘುವಾದ ಧ್ವನಿಯಲ್ಲಿ ಯಾವಾಗೆಲ್ಲ ಅಗತ್ಯ ಉಂಟು ಆಗ ಮಾತ್ರ ನಾವು ಮಾತಾಡತಕ್ಕದ್ದು. ಮತ್ತು ನಾವು ಲ್ಯಾರಿಂಜೈಟಿಸ್ ಆದ ಸಮಯದಲ್ಲಿ ನಾವು ಗುಸುಗುಟ್ಟುದಂದ್ರೆ ವಿಸ್ಪರಿಂಗ್ ಮಾಡಿ ಮಾತನಾಡಬಾರ್ದು. ಹಾಗೆ ಮಾಡಿದ್ರೆ ನಾವು ನಮ್ಮ ಧ್ವನಿಪೆಟ್ಟಿಗೆ ಜಾಸ್ತಿಯಾದ ಒತ್ತಡವನ್ನು, ಸ್ಟ್ರೈನ್ ಅನ್ನು ಕೊಡ್ತೇವೆ, ಆಗ ಅದು ಗುಣವಾಗುವುದಿಲ್ಲ. ಮತ್ತು ಇದು ಲ್ಯಾರಿಂಜೈಟಿಸ್ನ ಲಕ್ಷಣಗಳೇನೆಂದರೆ, ನಾವು ನೋಡ್ಲಿಕ್ಕೆ ಹೋದ್ರೆ ಇದರಲ್ಲಿ ನಾವು ಧ್ವನಿಯ ಒರಟುತನ ಇರ್ತದೆ, ಇದಕ್ಕೆ ನಾವು ಹೋರ್ಸ್ನೆಸ್ ಆಫ್ ವಾಯ್ಸ್ ಎನ್ನುತ್ತೇವೆ. ಮತ್ತೆ ದುರ್ಬಲ ಧ್ವನಿ, ವೀಕ್ನೆಸ್ ಆಫ್ ವಾಯ್ಸ್, ಮತ್ತು ಹಾಗೂ ಧ್ವನಿ ನಷ್ಟತೆ ಅಂದರೆ ಕಂಪ್ಲೀಟ್ ಲಾಸ್ ಆಫ್ ವಾಯ್ಸ್, ಇವನ್ನೆಲ್ಲ ನಾವು ಈ ಲಕ್ಷಣಗಳು ಪ್ರಮುಖವಾಗಿ ಲ್ಯಾರಿಂಜೈಟಿಸ್ ಅಲ್ಲಿ ಕಾಣಬರುವುದು. ಓಕೆ, ಇದಕ್ಕೀಗ ಒಂದು ಶೀಘ್ರವಾಗಿ ಒಂದು ಪರಿಹಾರ ಅಂತ ಇದೆಯಾ? ಈಗ ಸಡನ್ ಆಗಿ ಏನಾದ್ರು ಮಾಡಬಹುದು ಅಂತ ಹೇಳಿದ್ರೆ? ಅದಕ್ಕೆ ಲ್ಯಾರಿಂಜೈಟಿಸ್ ಅಲ್ಲಿ ನಾನು ಹೇಳಿದ ಪ್ರಕಾರ ಒಂದು ನೀವು ವಾಯ್ಸ್ ರೆಸ್ಟ್ ಅನ್ನು ಕೊಡಬೇಕು. ಅದು ಫಸ್ಟ್ ಟೈಮ್, ಅದು ನಾವಂದ್ರೆ ಎಲ್ಲರೂ ಮಾಡತಕ್ಕದ್ದು ಅದನ್ನು, ಇಲ್ಲದ್ರೆ ಲ್ಯಾರಿಂಜೈಟಿಸ್ ಅಷ್ಟು ಬೇಗವಾಗಿ ಗುಣಮುಖವಾಗುವುದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ, ನಾವು ಲ್ಯಾರಿಂಜೈಟಿಸ್ ಇರುವ ಸಮಯದಲ್ಲಿ ನಾವು ಸ್ಟೀಮ್ ಇನಲೇಷನ್ ಮಾಡಬಹುದು. ಆಗ ಜಾಸ್ತಿಯಾಗಿ ತೇವಾಂಶವಿರುವ ಗಾಳಿಯನ್ನು ಉಸಿರಾಡಿದಲ್ಲಿ ಆ ನಮ್ಮ ಮೇಲಿನ ಶ್ವಾಸನಾಳಗಳ ತೇವಾಂಶವು ಹೆಚ್ಚುತ್ತದೆ. ಏನಾದರೆ ಮೇಲಿನ ಶ್ವಾಸನಾಳದಲ್ಲಿ ಗಟ್ಟಿಯಾಗಿರುವ ಕಫವು ಮೃದುವಾಗಿ ಅದನ್ನು ತೆಗೆದುಹಾಕಲು ಬಹಳಷ್ಟು ಸೌಕರ್ಯವಾಗುತ್ತದೆ. ಓಕೆ, ಇನ್ನು ಕೇಳುದಾದ್ರೆ ಇದರಲ್ಲಿ ಕಂಪ್ಲೀಟ್ ವಾಯ್ಸ್ ಹೋಗುತ್ತಾ ಅಥವಾ ರಿಕವರ್ ಆಗುತ್ತಾ ಅನ್ನುವಂಥದ್ದು? ಅದೇ, ರಿಕವರ್ ಆಗುತ್ತೆ. ಮೇನ್ಲಿ ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ವಾಯ್ಸ್ ರೆಸ್ಟ್ ಕೊಡೋದು ಅದು ಬಹಳಷ್ಟು ಇಂಪಾರ್ಟೆಂಟ್. ನಾವು ಮದ್ದು ತೆಗೆಯದೇ ಇರಬಹುದು, ಆದರೆ ನಾವು ಧ್ವನಿಗೆ ವಿಶ್ರಾಂತಿ ಕೊಡೋದು ಬಹಳಷ್ಟು ಮುಖ್ಯ. ರಿಕವರ್ ಆಗುತ್ತೆ. ಅದೇ. ಓಕೆ, ಇನ್ನು ಕೇಳುದಾದ್ರೆ ಯಾವೆಲ್ಲ ಟೆಸ್ಟ್ಗಳು ಇರುತ್ತೆ ಅಂತ ಇದಕ್ಕೆ ಒಂದು ಸಂಬಂಧಪಟ್ಟಂತೆ, ಅಂದ್ರೆ ಶ್ವಾಸನಾಳದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಟೆಸ್ಟ್ಗಳಿರುತ್ತೆ ಅಂತ? ಶ್ವಾಸನಾಳಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೆ ನಾವು ಇದನ್ನು ಕಂಡು ಹಿಡಿಲಿಕ್ಕೆ ಏನ್ ಮಾಡ್ಬೇಕಂದ್ರೆ ರಕ್ತ ಪರೀಕ್ಷೆಯನ್ನು ಮಾಡಬಹುದು. ರಕ್ತ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ನಾವು DLC ಹೇಳ್ತೇವೆ ನಾವು, ಅಂದ್ರೆ ಡಿಫರೆನ್ಷಿಯಲ್ ಲ್ಯೂಕೋಸೈಡ್ ಕೌಂಟ್. ಇದರಲ್ಲಿ ಬಿಳಿ ರಕ್ತ ಕಣಗಳ ಪ್ರಮಾಣವನ್ನು ನಾವು ನೋಡಬಹುದು. ಅಂದ್ರೆ ಇದು ಯಾವುದಾದ್ರೆ ಇನ್ಫೆಕ್ಷನ್ ಬಾಡಿಯಲ್ಲಿ ಇರುವಾಗ ಇದು ಬಿಳಿ ರಕ್ತ ಕಣಗಳ ಪ್ರಮಾಣವು ಏರುಪೇರು ಇರುತ್ತದೆ. ಸೊ ನಾವು ಡಿಫರೆನ್ಷಿಯಲ್ ಲ್ಯೂಕೋಸೈಟ್ ಮಾಡಿದ್ದನ್ನು ಪತ್ತೆ ಹಚ್ಚಬಹುದು. ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುವಾಗ ಬಿಳಿ ರಕ್ತ ಕಣಗಳಾದ ನ್ಯೂಟ್ರೋಫಿಲ್ ಕೌಂಟ್ ಇದರ ಹೆಚ್ಚಳವಿರುತ್ತದೆ ಸಾಮಾನ್ಯಕ್ಕಿಂತ. ಮತ್ತೆ ವೈರಲ್ ಇನ್ಫೆಕ್ಷನ್ಸ್ ಇರುವಾಗ
ಅದು ನಾವು ಹೇಳ್ತೇವೆ ಲಿಂಫೋಸೈಟ್ಸ್, ಅದು ಕೂಡ ಒಂದು ಬಿಳಿ ರಕ್ತ ಕಣ, ಇದರ ಪ್ರಮಾಣವು ಜಾಸ್ತಿ ಆಗಿರುತ್ತದೆ. ಮತ್ತು ನಾವು ಅಲರ್ಜಿಕ್ ರೈನೈಟಿಸ್ ಇರುವ ಸಮಸ್ಯೆಯಲ್ಲಿ IgE ಆಂಟಿಬಾಡಿ ಕೌಂಟ್ ಇದು ಕೂಡ ಜಾಸ್ತಿ ಆಗಿರುತ್ತದೆ. ಮತ್ತೆ ಬಿಳಿ ರಕ್ತ ಕಣಗಳಾದ ಯುಸಿನೋಫಿಲ್ ಕೌಂಟ್ ಅಲರ್ಜಿಕ್ ರೈನೈಟಿಸ್ ಅಲ್ಲಿ ಜಾಸ್ತಿ ಆಗಿರುತ್ತದೆ. ಮತ್ತೆ ನಾನು ಹೇಳಿದೆ ಅಲರ್ಜಿಕ್ ರೈನೈಟಿಸ್ಗೆ ಯಾವ ಎಲರ್ಜನ್ ಅನ್ನು ಪತ್ತೆ ಹಚ್ಚಲು ನಾನು ಈಗಾಗಲೇ ಹೇಳಿದ್ದೇನೆ ಅದರ ಬಗ್ಗೆ. ಆಗ ಸ್ಕಿನ್ ಪ್ರಿಕ್ ಟೆಸ್ಟ್ ಮಾಡಿ ಆ ಎಲರ್ಜನ್ ಅನ್ನು ಪತ್ತೆ ಹಚ್ಚುವುದು. ಓಕೆ, ಇನ್ನು ಈ ಕಾಮನ್ ಕೋಲ್ಡ್ ಅನ್ನುವಂಥದ್ದು ತುಂಬಾ ಸಿವಿಯರ್ ಆಗಿ ಬೇರೆ ಏನಾದ್ರೂ ಡಿಸೀಸ್ ಬರುವಂತಹ ಚಾನ್ಸಸ್ ಇರುತ್ತಾ ಅಥವಾ ಅಲ್ಲಿಗೆ ಕಡಿಮೆ ಆಗುತ್ತಾ ಅಂತ? ಅದೇ ಕಾಮನ್ ಕೋಲ್ಡ್ ಅದು ಸರಿಯಾಗಿ ನಾವು ಚಿಕಿತ್ಸೆ ಮಾಡದಿದ್ರೆ ಅದು ಮತ್ತೆ ಏನಾಗ್ತದೆ ಅಂದ್ರೆ ಮೇಲ್ಭಾಗದ ಶ್ವಾಸೇಂದ್ರ ಭಾಗಗಳಿಂದ ಅದು ಕೆಳಭಾಗದ ಶ್ವಾಸೇಂದ್ರ ಭಾಗಗಳಿಗೆ ಸೋಂಕು ಹರಡುತ್ತದೆ. ಮತ್ತೆ ಅದರಲ್ಲಿ ಮಗುವಿಗೆ ಬ್ರಾಂಕೈಟಿಸ್ ಇಲ್ಲಾದ್ರೆ ಬ್ರಾಂಕ್ಯೋಲೈಟಿಸ್ ಇದೆಲ್ಲ ಆಗುವ ಸಂಭಾವನೆ ಜಾಸ್ತಿ ಆಗಿರುತ್ತದೆ. ಮತ್ತೆ ಕೆಲವು ಮಕ್ಕಳಿಗೆ ಅಲರ್ಜಿಕ್ ರೈನೈಟಿಸ್ ಇರುವಲ್ಲಿ ಚಿಕಿತ್ಸೆ ಮಾಡದಲ್ಲಿ ಅವರಿಗೆ ಉಬ್ಬಸ, ಬ್ರಾಂಕಿಯಲ್ ಆಸ್ತಮಾ ಹೇಳ್ತೇವೆ ನಾವು, ಆ ಸೋಂಕು ತಗಲಬಹುದು. ಇನ್ನು ಕೇಳುದಾದ್ರೆ ಮಕ್ಕಳಲ್ಲಿ ಒಂದು ಸಲ ಕಡಿಮೆ ಆದ್ರೆ ಮತ್ತೆ ಪದೇ ಪದೇ ಬರ್ತಾ ಇರುತ್ತೆ ಕೋಲ್ಡ್ ಅನ್ನುವಂಥದ್ದು, ಅದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ? ಅದೇ ನಾವು ಅಂದ್ರೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಎಲ್ಲ ಶ್ವಾಸನಾಳಕ್ಕೆ ಸಂಬಂಧಪಟ್ಟ ಎಲ್ಲ ರೋಗಗಳಿಗೆ ಬಹು ಸೌಮ್ಯವಾದ ಹಾಗೂ ಸುರಕ್ಷಿತವಾದ ಮತ್ತು ಬಹು ಉತ್ತಮವಾದ ಚಿಕಿತ್ಸೆ ಲಭ್ಯವಿದೆ. ಈಗ ಹೋಮಿಯೋಪತಿಯಲ್ಲಿ ನಾವು ಮಕ್ಕಳಿಗೆ ಜಾಸ್ತಿಯಾಗಿ ಚೂರ್ಣ ಹಾಗೂ ಗುಳಿಗೆ ರೂಪಗಳಲ್ಲಿ ಮದ್ದನ್ನು ಕೊಡುತ್ತೇವೆ. ಮತ್ತು ನಮ್ಮ ಹೋಮಿಯೋಪತಿ ಮದ್ದುಗಳು ಸೇವಿಸಲಿಕ್ಕೆ ಸಿಹಿಯಾಗಿರುವ ಕಾರಣ ಮಕ್ಕಳು ಇದನ್ನು ಸೇವಿಸಲು ಬಹಳಷ್ಟು ಇಷ್ಟಪಡುತ್ತಾರೆ. ಹೆತ್ತವರಿಗೆ ಅವರೇ ಪದೇ ಪದೇ ಸಮಯಕ್ಕೆ ನೆನಪು ಮಾಡಿ ಮದ್ದನ್ನು ಸೇವಿಸುತ್ತಾರೆ. ಮತ್ತೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯಲ್ಲಿ ವಿಶಿಷ್ಟತೆ ಏನೆಂದರೆ ನಾವು ಬರೀ ರೋಗ ಲಕ್ಷಣಗಳನ್ನು ಮಾತ್ರ ಪರಿಗಣಿಸದೆ ರೋಗಿಯ ವಿಶಿಷ್ಟ ರೋಗ ಲಕ್ಷಣಗಳನ್ನು ಅಂದರೆ ಅನ್ಕಾಮನ್ ಸಿಂಪ್ಟಮ್ಸ್ ಇದಕ್ಕೆ ನಾವು ಜಾಸ್ತಿಯಾಗಿ ಗಣ್ಯತೆಯನ್ನು ನೀಡುತ್ತೇವೆ. ಇದರಿಂದ ನಾವು ವ್ಯಕ್ತಿಗತ ಚಿಕಿತ್ಸೆಯನ್ನು ನೀಡುತ್ತೇವೆ. ಅಂದರೆ ರೋಗಿಗೆ ವ್ಯಕ್ತಿಗತ ಚಿಕಿತ್ಸೆ ಅಂದರೆ ಟ್ರೀಟ್ಮೆಂಟ್ ಬೈ ಇಂಡಿವಿಜುವಲೈಸೇಷನ್ ಎನ್ನುವ ಚಿಕಿತ್ಸೆಯನ್ನು ನೀಡುತ್ತೇವೆ. ಓಕೆ, ಈಗ ಒಂದು ಟೆಸ್ಟ್ ಕನ್ಫರ್ಮ್ ಆದ ನಂತರ ನಮ್ಮ ಹೋಮಿಯೋಪತಿಯಲ್ಲಿ ನೀವು ಹೇಳಿದ್ರೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನ ನೀವು ನೀಡಲಾಗುತ್ತೆ? ನಾವು ಈಗ ಅಲ್ಪಕಾಲದ ಹಾಗೂ ತೀವ್ರ ರೋಗ ಲಕ್ಷಣಗಳಿರುವ ಸಂದರ್ಭದಲ್ಲಿ ಮಗುವಿಗೆ ರೋಗ ಲಕ್ಷಣಗಳ ಆಧಾರಿತದಲ್ಲಿ ಚಿಕಿತ್ಸೆಯನ್ನು ನೀಡ್ತೇವೆ. ಅದಕ್ಕೆ ನಾವು ಅಕ್ಯೂಟ್ ಟ್ರೀಟ್ಮೆಂಟ್ ಎನ್ನುತ್ತೇವೆ. ಇದರಲ್ಲಿ ರೋಗದ ಲಕ್ಷಣಗಳ ತೀವ್ರತೆ ಎಲ್ಲ ಕಮ್ಮಿಯಾಗಿ ಕಂಡುಬರುವುದು ಹಾಗೂ ಆರೋಗ್ಯವು ಚೇತರಿಸುವುದು ಹಾಗೂ ರೋಗ ಲಕ್ಷಣಗಳು ಪದೇ ಪದೇ ಮರುಕಳಿಸದೇ ಇರಬಹುದು. ಓಕೆ, ಈಗ ಶೀತ ಕೆಮ್ಮು ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಮಕ್ಕಳು ಒಟ್ಟಿಗೆ ಇರ್ತಾರೆ, ಅವ್ರಿಗೆ ಹೇಳಿದ್ರು ಗೊತ್ತಾಗೋದಿಲ್ಲ ನಾವು. ಸೊ ಅಂತ ಸಂದರ್ಭದಲ್ಲಿ ಈ ಒಂದು ಹರಡುವಿಕೆಯನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತ? ಹರಡುವುದನ್ನು ನಾವು ತಡೆಗಟ್ಟಲಿಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಮಗುವಿಗೆ ಶೀತವಿರುವಾಗ ಆ ಮಗುವನ್ನು ಜಾಸ್ತಿಯಾಗಿ ಮನೆಯಲ್ಲಿ ಇಟ್ಟುವುದು, ಎಲ್ಲಿ ಬೇರೆ ಮಕ್ಕಳೊಂದಿಗೆ ಬೆರೆಯಲು ಅದು ಅವರಿಗೆ ಅವಕಾಶ ಕೊಡದೇ ಇರೋದು ಒಳ್ಳೆಯದು ಆ ಟೈಮಲ್ಲಿ. ಮತ್ತು ಮಗು ಏನು ಮಾಡಬೇಕಂದ್ರೆ ಮಗು ಸೀನುವಾಗ ಹಾಗೂ ಮಗು ಕೆಮ್ಮುವಾಗ ಎಲ್ಲ ಅವರಿಗೆ ಟಿಶ್ಯೂ ಇಲ್ಲದ್ರೆ ಹ್ಯಾಂಡ್ ಕರ್ಚಿಫನ್ನು ಬಳಸಲು ನಾವು ಉತ್ತೇಜಿಸುವುದು. ಹಾಗೆ ಮತ್ತು ಅವರಿಗೆ ಕೆಲವು ಸಂದರ್ಭದಲ್ಲಿ ಟಿಶ್ಯೂ ಇಲ್ಲದ್ರೆ ಹ್ಯಾಂಡ್ ಕರ್ಚಿಫ್ ಇಲ್ಲದೇ ಇರುವ ಸಂದರ್ಭದಲ್ಲಿ ಅವರಿಗೆ ಕೈಯ ಅಂಗೈಗೆ ಇಲ್ಲಿ ಸೀನಲಿಕ್ಕೆ ನಾವು ಅವರಿಗೆ ಪ್ರೋತ್ಸಾಹಿಸುವುದು. ಇದರಿಂದ ವೈರಸ್ ಹಾಗೂ ಬ್ಯಾಕ್ಟೀರಿಯಾ ಗಾಳಿಯಲ್ಲಿ ಹರಡುವ ಸಂಭಾವನೆ ಕಮ್ಮಿ ಆಗುತ್ತದೆ. ಮತ್ತು ಮಗುವಿಗೆ ಏನು ಮಾಡಬೇಕಂದ್ರೆ ಅವರಿಗೆ ಮಾಲಿನ್ಯವಾದ ಕೈಗಳಲ್ಲಿ ಅವರು ಪದೇ ಪದೇ ಮೂಗು, ಕೈ, ಮುಖ ಅದೆಲ್ಲ ಮುಟ್ಟದಂತೆ ಅವರಿಗೆ ತಪ್ಪಿಸುವಂತೆ ಮಾಡುವುದು. ಮತ್ತು ಮಕ್ಕಳಲ್ಲಿ ನಾವು ಕೈಗಳನ್ನು ಸೋಪ್ ಮತ್ತು ನೀರಿನಿಂದ ಕನಿಷ್ಠ 20 ಸೆಕೆಂಡುಗಳ ಸಮಯಕ್ಕೆ ತೊಳೆಯಲು ಅವರಿಗೆ ನಾವು ಪ್ರೋತ್ಸಾಹಿಸುವುದು. ಇದೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡು ಮಕ್ಕಳಲ್ಲಿ ಶೀತ ಹರಡುವುದನ್ನು ನಾವು ತಡೆಗಟ್ಟಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಕೊರೋನಾದ ಸೋಂಕು ಕೂಡ ಇದೆ. ಅದು ಕೊರೋನಾ ಸೋಂಕು ಮಕ್ಕಳಲ್ಲಿ ಹರಡುವ ಸಂಭಾವನೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗುತ್ತಾ ಇರುತ್ತದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಮಕ್ಕಳಲ್ಲಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯವಾಗಿ ಮಾಡಬೇಕು. ಅಂದ್ರೆ ಮಾಸ್ಕ್ ಅನ್ನು ಸರಿಯಾಗಿ ಅವರು ಧರಿಸಬೇಕು. ಅಂದ್ರೆ ಮೂಗು, ಬಾಯಿ ಮಾಸ್ಕ್ ಧರಿಸುವಾಗ ಮುಚ್ಚಬೇಕು.
ಮತ್ತು ಮಕ್ಕಳನ್ನು ನಾವೇನು ಮಾಡಬೇಕಂದ್ರೆ ಜಾಸ್ತಿ ಜನ ಸಮೂಹವಿರುವ ಜಾಗಕ್ಕೆ ಕರೆಕೊಂಡು ಹೋಗಬಾರದು. ಹಾಗೂ ಪ್ರಯಾಣವನ್ನು ಕೂಡ ಅತಿಯಷ್ಟು ಕಮ್ಮಿ ಮಾಡೋದು. ಮತ್ತು ಮಕ್ಕಳನ್ನು ಸಾರ್ವಜನಿಕ ವಾಹನಗಳಲ್ಲಿ ಕರೆದುಕೊಂಡು ಹೋಗೋದು ಅದನ್ನೆಲ್ಲ ನಾವು ಹೆತ್ತವರು ತಡೆಗಟ್ಟುವುದು. ಅದೇ ಕೊರೋನಾ ಅನ್ನುವಂಥದ್ದು ಈಗ ಫುಲ್ ಸ್ಪ್ರೆಡ್ ಆಗಿತ್ತು. ಹೌದು, ಸ್ವಲ್ಪ ಮಟ್ಟಿಗೆ ಈಗ ಹಿಡಿತದಲ್ಲಿ ಇದೆ. ಅದನ್ನ ಇನ್ನಷ್ಟು ಕಡಿಮೆ ಮಾಡಬಹುದು. ಮಕ್ಕಳಲ್ಲಿ ಕೂಡ ನಾವು ಅದು ಅವೇರ್ನೆಸ್ ಅನ್ನು ತರಬೇಕು, ಅದೇ ಪ್ರಿವೆನ್ಷನ್ ಮಾಡುದು. ಓಕೆ, ಇನ್ನು ಕೇಳುದಾದ್ರೆ ನಮ್ಮ ಫಾದರ್ ಮುಲ್ಲಾರ್ ಹೋಮಿಯೋಪತಿಕ್ ಹಾಸ್ಪಿಟಲ್ ನಲ್ಲಿ ಈ ಒಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಗಳು ಯಾವುದೆಲ್ಲ ಲಭ್ಯ ಇದೆ, ಯಾವ ಸಮಯದಲ್ಲಿ ಇದು ಲಭ್ಯ ಇದೆ, ಅಂದ್ರೆ OPD ಎಲ್ಲ ಯಾವಾಗ ಇರುತ್ತೆ? ನಾನು ಈಗಾಗಲೇ ಹೇಳಿದ್ದೇನೆ, ಅಲ್ಪಕಾಲದ ರೋಗ ಲಕ್ಷಣಗಳಿಗೆ ನಾವೀಗ ಅಕ್ಯೂಟ್ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಆದ್ರೆ ದೀರ್ಘಕಾಲದ ರೋಗ ಲಕ್ಷಣಗಳಿಗೆ ಹಾಗೂ ಪದೇ ಪದೇ ಮರುಕಳಿಸುವ ರೋಗ ಲಕ್ಷಣಗಳಿಗೆ ನಾವು ಸಾಂವಿಧಾನಿಕ ಚಿಕಿತ್ಸೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಇದನ್ನು ನೀಡುತ್ತೇವೆ. ನಾವೀಗ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ನೀಡುವಾಗ ಮಗುವಿನ ಮಾನಸಿಕ ಸ್ಥಿತಿ, ದೈಹಿಕ ಪ್ರಕೃತಿ, ಭಾವನಾತ್ಮಕ ಸ್ಥಿತಿಗಳು ಹಾಗೂ ಮಗುವಿನ ತಾಯಿ ಗರ್ಭಾವಸ್ಥೆಯಲ್ಲಿರುವಾಗ ಅವರ ಮಾನಸಿಕ ಹಾಗೂ ಶಾರೀರಿಕ ಸ್ಥಿತಿಗತಿಗಳು ಇದನ್ನೆಲ್ಲ ನಾವು ಪರಿಗಣಿಸಿ ಮಗುವಿಗೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂದರೆ ಸಾಂವಿಧಾನಿಕ ಚಿಕಿತ್ಸೆಯನ್ನು ನೀಡುತ್ತೇವೆ. ಮತ್ತು ನಾವು ದೀರ್ಘಕಾಲದ ಚಿಕಿತ್ಸೆಯಲ್ಲಿ ನೀಡುವಾಗ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಜೊತೆಗೆ ನಾವು ಅಗತ್ಯವಿರುವಲ್ಲಿ ಮಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟನ್ನು ಕೂಡ ನೀಡುತ್ತೇವೆ. ಮಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಮಯಾಸಮ್ ಅಂದರೆ ಮೇನ್ಲಿ ಅದು ಹೋಮಿಯೋಪತಿಕ್ ಸಿದ್ಧಾಂತದ ಪ್ರಕಾರ ರೋಗಕ್ಕೆ ಕಾರಣವಾಗುವ ಒಂದು ಮೂಲವಾದ ಇಲ್ಲದ್ರೆ ನಾವು ಹೇಳ್ಬೋದು ಅದೊಂದು ಆಳವಾದ ಕಾರಣವಾಗಿರಬೇಕು. ಓಕೆ, ಸೊ ಅದನ್ನು ನಾವು ಮಯಾಸ್ಮ್ಯಾಟಿಕ್ ಚಿಕಿತ್ಸೆಯನ್ನು ನಾವು ನೀಡುವಾಗ ಮಗುವಿನ ಹಿಂದಿನ ಎಲ್ಲ ಅನಾರೋಗ್ಯಗಳ ಇತಿಹಾಸವನ್ನು ಲಕ್ಷಿಸುತ್ತೇವೆ. ಹಾಗೂ ಮಗುವಿನ ಕೌಟುಂಬಿಕ ಹಿನ್ನೆಲೆ ಮತ್ತೆ ಪ್ರಸ್ತುತವಾದ ರೋಗ ಲಕ್ಷಣಗಳನ್ನು ಇದನ್ನೆಲ್ಲ ನಾವು ಗಣನೆಗೆ ತೆಗೆದುಕೊಂಡು ಮಯಾಸ್ಮ್ಯಾಟಿಕ್ ಚಿಕಿತ್ಸೆಯನ್ನು ಮಗುವಿಗೆ ನೀಡುತ್ತೇವೆ. ಓಕೆ, ಸೊ ಡಾಕ್ಟರ್, ಎಷ್ಟೊತ್ತು ನಮಗೆ ಶ್ವಾಸನಾಳಗಳಲ್ಲಿ ಮೇಲ್ಭಾಗದ ಶ್ವಾಸನಾಳಗಳಲ್ಲಿ ಯಾವ ರೀತಿಯಾದಂಥ ಸೋಂಕುಗಳು ಕಾಣಸಿಗುತ್ತೆ, ಅದಕ್ಕೆ ಒಂದು ಚಿಕಿತ್ಸೆಯನ್ನು ಹೋಮಿಯೋಪತಿಯಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳಿದ್ರಿ. ತಮಗೆ ತುಂಬ ಧನ್ಯವಾದಗಳು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಶ್ವಾಸಕೋಶದ ಸಮಸ್ಯೆಗಳು ಯಾವುದು, ಅದು ಕೂಡ ಮೇಲ್ಭಾಗದ ಶ್ವಾಸನಾಳಗಳಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳೇನು, ಯಾವ ರೀತಿಯಾಗಿ ಪರಿಹಾರಗಳು ಇದಕ್ಕೆ ಲಭ್ಯವಿದೆ ಅಂತ ಮಕ್ಕಳನ್ನ ಆದಷ್ಟು ಜನರ ಒಂದು ಸಾರ್ವಜನಿಕ ಪ್ರದೇಶಗಳಲ್ಲಿ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟು ಮಿಂಗಲ್ ಆಗ್ಲಿಕ್ಕೆ ಬಿಡಬಾರ್ದು ಅಂತ ಡಾಕ್ಟರ್ ಹೇಳಿದ್ರು. ಸೊ ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.